ನೋಡಿ, ಈಗ ನಾನು ಬಹುಶಃ ಆರೋಗ್ಯವಂತ ಸಮಾಜ ನಿರ್ಮಾಣ ಬೇಕು ಉದ್ದೇಶ. ಅದಕ್ಕಾಗಿ ಆಹಾರ ಕೊಡುವಂಥ ಉತ್ಪಾದನೆ ನಾವು ಕೇಂದ್ರಗೊಳಿಸಿಕೊಂಡು ರಾಜ್ಯ ಉದ್ದಗಲಕ್ಕೂ ನಾವು ಆ ರೇಟನ್ನು ಪ್ರಾರಂಭ ಮಾಡಿದ್ದೇವೆ. ತಪಾಸಣೆ ಅವರ ಮೇಲೆ ಕೋಪದಲ್ಲಿ ಅಥವಾ ಅದನ್ನು ಪನಿಷ್ಮೆಂಟ್ ಮಾಡಬೇಕಂತ ಮಾಡೋದಲ್ಲ. ಅವರವ್ರ ತಪ್ಪೇನಂತ ತೋರಿಸಬೇಕು, ಜನರಿಗೆ ಪರಿಸ್ಥಿತಿ ಏನಿದೆ ಅಂತ ತಿಳಿಸ್ಕೊಡ್ಬೇಕು. ಇದು ನಮ್ಮ ಜವಾಬ್ದಾರಿ. ಬಹುಶಃ ಬೆಂಗಳೂರಿನಲ್ಲಿ ಈ ರೀತಿಯ ಎಲ್ಲ ರೀತಿಯ ಔಟ್ಲೆಟ್ಗೆ ಮತ್ತು ರೇಟ್ ಆದರೂ ಕೂಡ ಮಂಗಳೂರಿನಲ್ಲಿ ಅದೇ ಇವರು ಮಾಡ್ತಾರಂತ ಹೇಳಿದರೆ ಅದು ಇವರಿಗೆ ನಾವೇನನ್ನು ಹೇಳಬೇಕು. ಅದಾಗಿ ನಿನ್ನೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿ ಹೋಗಿದ್ದಾರೆ, ಚರ್ಚಿಸಿದ್ದಾರೆ. ನಾವು ತಕ್ಷಣ ಅದನ್ನು ಸೇಲ್ ಮಾಡಿದ್ದೇವೆ. ಇಂಥದ್ದು ಎಲ್ಲ ಕಡೆ ಇವತ್ತು ಮುಂದೆ ನಡೀತಿದೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳಿದಷ್ಟೇ, ದಯವಿಟ್ಟು ನಿಮ್ಮ ಕಿಚನ್ನ ಹೈಜಿನಿಕನ್ನು, ಸ್ಟೋರನ್ನು ಮತ್ತು ಇರುವಂಥ ಆಹಾರ ಪದಾರ್ಥಗಳನ್ನು ಗುಣಮಟ್ಟದ ಇಟ್ಟುಕೊಳ್ಳಿ. ಯಾವುದೇ ಸಂದರ್ಭ ಎಲ್ಲಿ ಕೂಡ ಇವತ್ತು ನಾವು ರೇಟ್ ಮಾಡ್ಬೋದು. ಮತ್ತು ಅದು ಎಷ್ಟೇ ದೊಡ್ಡವರಾದರೂ ಬಿಡುವುದಿಲ್ಲ, ಎಷ್ಟೇ ಸಣ್ಣವರಾದರೂ ಕೂಡ ನಾವು ಬಿಡಲಿಕ್ಕೆ ಹೋಗೋದಿಲ್ಲ. ನಮಗೆ ಜನರ ಆರೋಗ್ಯ ಮುಖ್ಯ. ಸರ್, ಈಗ ಇನ್ನೊಂದು ಅಂದ್ರೆ ಕೂಡ ಹೇಳ್ತಾ ಇದ್ದೇನೆ, ನಾವೀಗ ಮೊದಲು ಪಬ್ಲಿಕ್ ಪ್ಲೇಸ್ ಎಲ್ಲಿ ಕೂಡ ಎಲ್ಲ ಜನ ಇವತ್ತು ಹೋಟೆಲ್ಗೆ, ಕ್ಯಾಂಟೀನ್ಗೆ, ವಿಧಾನಸೌಧ, ವಿಕಾಸಸೌಧ ಈ ರೀತಿ ಎಲ್ಲ ಇವತ್ತು ಮಾಡಿದ್ದೇವೆ. ಮುಂದಿನ ನಮ್ಮ ಯೋಜನೆ ಒಂದು ನಮ್ಮ ಕೇಟರಿಂಗ್, ಎರಡನೇದು PG ಸೆಂಟರ್, ಮೂರನೇದು ಹಾಸ್ಟೆಲ್ಸ್. ಅದಕ್ಕೆ ನಾನು PG ಅಂಡರ್ಸ್ಕೋರ್ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಇಲ್ಲಿ ಬರುವಂಥ ವಿದ್ಯಾರ್ಥಿನಿಯರು, ಯುವಕರು ಅವರ ಮನೆ ಬಿಟ್ಟು ಇಲ್ಲಿ ಬಂದಿರ್ತಾರೆ. ಅವ್ರು ಯಾರಿಗೂ ಕೂಡ ಇರುವುದಿಲ್ಲ. ಅವರು ಊಟದ ಇದರಿಂದ ಆರೋಗ್ಯ ಸಮಸ್ಯೆ ಆದ ಕಾರಣ ಅವ್ರು ಬಂದು ನೋವಿನಿಂದ ನಾವು ಜೀವನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು PG ನಡೆಸೋದಾದರೆ ನಿಮ್ಮಲ್ಲಿ ಬರುವಂಥ ಯುವತಿಯರು ಯಾರಿದ್ದಾರೆ, ಅದು ಇನ್ನಿತರ ಯಾರು ಕೆಲಸಕ್ಕೆ ಬರ್ತಾರೆ, ನಿಮ್ಮ ಸ್ವಂತ ಮಕ್ಕಳಾಗೆ ಮತ್ತು ನಿಮ್ಮ ಸಂಬಂಧಿಕರಾಗಿ ನೋಡಿಕೊಂಡು ಅವರಿಗೆ ಊಟದ ವ್ಯವಸ್ಥೆ ಮಾಡೋದಾದರೆ ಅಂಥವ್ರು ಮಾತ್ರ ದಯವಿಟ್ಟು ಓಪನ್ ಮಾಡಿ PG. ಇಲ್ಲದೆ ನೀವು PGಯನ್ನು ಓಪನ್ ಮಾಡಬೇಕು ಅಗತ್ಯನೇ ಇಲ್ಲ. ಅದಕ್ಕಾಗಿ ನಾವು PGಗೆ ನಾನು ಯಾಕೆ ಮಾಹಿತಿ ಅಂತ ನೀವೀಗ ರೆಕ್ಟಿಫೈ ಮಾಡಿ, ಸರಿ ಇಲ್ಲದೆ ಸರಿಪಡಿಸಿಕೊಂಡು ನಾಳೆ ಏನಾದರೂ ಬಂದಾಗ ಖಂಡಿತವಾಗಿ ಆ PG ಸೆಂಟರ್ ನಡೆಸಲಿಕ್ಕೆ ನಾವು ಅನುಮತಿ ನಾವು ಕೊಡೋದಿಲ್ಲ. ನಾವು ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಕೂಡ ಮಾತಾಡಿಕೊಂಡು ನಾವು ಜಂಟಿಯಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಇನ್ನು ಚರ್ಚೆ ಮಾಡುವಾಗ ಒಬ್ಬ ಬ್ಲಾಕ್ ಚೈನ್ ಸ್ಪೆಷಲಿಸ್ಟ್ ಸಿಕ್ಕಿದ್ದ. ಅವ್ನು ಕೇಳಿದೆ ಬ್ಲಾಕ್ ಚೈನ್ ಅಂದರೆ ಏನಂತ. ಅವನಿಗೆ ದೊಡ್ಡ ದೊಡ್ಡ ಕಂಪನಿಗೆಲ್ಲ ಅವ್ರಿಗೆ ಬೇಕಾಗುವಂಥ ರಾ ಮೆಟೀರಿಯಲ್ ಸಪ್ಲೈ ಮಾಡೋದು ಅಂತೇಳಿ. ಆವಾಗ ನಾನು ಕೇಳಿದೆ, ಇಂಟರ್ನ್ಯಾಷನಲ್ ಬ್ರ್ಯಾಂಡಲ್ಲಿ ಇವರಿಗೆಲ್ಲ ಎಲ್ಲಿಂದ ಬಣ್ಣು ಬರ್ತದೆ, ಎಲ್ಲಿಂದ ಚಿಕನ್ ಬರ್ತದೆ, ಅದು ಎಷ್ಟು ವರ್ಷದ್ದು, ಎಷ್ಟು ತನಕ ಇರ್ತದೆ, ಸೊ ಇದನ್ನೆಲ್ಲ ಮಾಹಿತಿ ಕೊಟ್ಟಾರೆ. ಅದಕ್ಕೆ ಅಲ್ಲಿ ತನಕ ನಮ್ಗೆ ಕೂಡ ಏನಿಸಿದೆ, ಬಣ್ಣ ಇಲ್ಲೇ ತಯಾರಾಗುವುದಂತೇಳಿ ನಮ್ಗೆ ಬರ್ತಿದೆ ಫಾರಿನಿಂದ ಬರುವಂಥ. ಸೊ ಈಗ ದಾಳಿ ನಡೀತಾ ಇದೆ, ಅವರಿಗೆ ಒಂದು 8 ತಿಂಗಳು ಬಳಸ್ಕೊಳ್ಳುವ ಅವಕಾಶ ಇದೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ. ಸೊ ಅವಕಾಶ ಇದ್ದರೆ -34 ಇಟ್ಕೊಳ್ಬೇಕು. ಒಂದು ಅದು -34 ಇಟ್ಕೊಳ್ಳೋದಿಲ್ಲ. ಅದಕ್ಕಾಗಿ ಆ ರೀತಿ ಬರ್ತದೆ. ಅದಕ್ಕಾಗಿ ನಾವು ಸ್ಟೋರ್ ಇನ್ಸ್ಪೆಕ್ಷನ್ ಮಾಡೋದು. ಸ್ಟೋರ್ ಇನ್ಸ್ಪೆಕ್ಷನ್ ಮಾಡುವಾಗ ಕೋಲ್ಡ್ ಸ್ಟೋರೇಜ್ ಕ್ವಾಲಿಟಿ ಇರುವುದಿಲ್ಲ ಇದರಲ್ಲಿ. ಮತ್ತು ಅಲ್ಲಿ ನಿಮ್ಮ ಗೋಣಿ ಚೀಲ ಇಟ್ಟಾಗೆ ಇವರು ಚಿಕನ್ ಇಟ್ಟರೆ ತಿನ್ನುವ ಹೊಟ್ಟೆಗೆ ವಸ್ತು ಇಟ್ಟರೆ ಹೇಗಾಗ್ಬೋದು? ಗೋಣಿ ಚೀಲ ಪ್ಯಾಕ್ ಮಾಡಿ ಇಟ್ಟಿದ್ದಾಗೆ ಆಗ್ತದೆ. ಒಂದು ವಿಚಾರ ಇಲ್ಲ. ಒಂದು ಮಾಂಸವನ್ನು ನೀವು ಗೋಣಿಯಲ್ಲಿ ಕಟ್ಟಿ ಹಾಕಿ ಮುಟ್ಟೆ ಮಾಡಿ ಇಟ್ಕೊಂಡು ಹೋದರೆ ಏನಿದೆ ಅಂತೇಳಿ ಕಾನೂನು. ಅದು ಒಳಗಿದ್ದಂಥ ಚಿಕನ್ ಪರಿಸ್ಥಿತಿ ಏನಾಗೋದು? ನೀವು ತಿಂತೀರಾ ಒಂದು ದಿವಸ ಕೊಟ್ಟರೆ, ಕಾಯಿಸಿಕೊಟ್ರೆ? ಸೊ ಮಾಲೀಕದಲ್ಲಿ ಇದರ ಮೂಲಕ ನೀವು ಯಾವ ಸಂದೇಶ? ನಾನು ಹೇಳಿದು, ಆದಷ್ಟು ಇಂಥ ಫುಡ್ಡಿಂದ ದೂರ ಇರಿ. ಅಷ್ಟು ಸುಲಭವಿಲ್ಲ. ನಾವೇ ನಮ್ಮ ಮನೆಯವರು ಕೂಡ ಕೇಳೋದಿಲ್ಲ. ಅಂದರೆ ಯಾವರೇ ಮನೆಯಲ್ಲೂ ಕೂಡ ಹೇಳಿದ್ರು ಕೂಡ ಅದು ಕೇಳ್ತಂದು. ಆದರೆ ನಾವು ಆದಷ್ಟು ದೂರ ನಿಲ್ಲುವಂಥ ವ್ಯವಸ್ಥೆ ಇವತ್ತು ಆಗಬೇಕು. ಈ ಜನರಾಗಿ ನಾವು ಮೂಡಿಸಬೇಕು. ಅದಕ್ಕಾಗಿ ನಾವು ಈ ಮಲ್ಟಿ ಕಂಪನಿಯವ್ರಿಗೆ ಕೂಡ ಅವರು ಅದು ಕಾನೂನು ಅವಕಾಶದ ಹೇಳಬೇಕು. ಇದು 1 ತಿಂಗಳಾಯ್ತಾ, 2 ತಿಂಗಳಾಯ್ತಾ, 3 ತಿಂಗಳಾಯ್ತಾ ಚಿಕನಿಗೆ ಹೇಳಬೇಕಲ್ಲ. ಅದನ್ನು ಹೇಳಿ ಅಲ್ಲ ನೀವು ಕೊಡೋ ಮುಂಚೆ, ತಿನ್ನಿಸೋ ಮುಂಚೆ.